Hello YouTube family, welcome back to my channel Aroma and More featuring Soumya. ಎಷ್ಟು ಸ್ವೀಟ್ ಯಮ್ಮಿಯಾಗಿ ಕಾಣಿಸ್ತಿದೆಯಲ್ವಾ? ನಿಜವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ಬಿಗಿನರ್ಸ್ ಆಗಿರಲಿ ಅಥವಾ ಆಲ್ರೆಡಿ ಅಡುಗೆ ಗೊತ್ತಿರೋರಾಗಿರಲಿ ಎಲ್ಲರೂ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇದು ಕೆಂಪು ಗುಂಬಳಕಾಯಿ ಹಲ್ವಾ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಕೆಂಪು ಗುಂಬಳಕಾಯಿನ ಮೇನ್ ಅಂದರೆ ಇದರಲ್ಲಿ ಸಿಪ್ಪೆ ತೆಗೆಯೋದು ಸ್ವಲ್ಪ ಹಾರ್ಡಾಗಿರುತ್ತೆ. ಕೈ ಕೇರ್ಫುಲ್ಲಾಗಿರಿ. ಸ್ಟಾರ್ಟಿಂಗಲ್ಲಿ ಅಡುಗೆ ಟ್ರೈ ಮಾಡೋರು ಅಥವಾ ಸ್ವೀಟ್ ಟ್ರೈ ಮಾಡೋರಾಗಿದ್ದರೆ ಮನೆಯಲ್ಲಿ ಯಾವ್ದಾದ್ರು ಹೆಲ್ಪ್ ತೊಗೊಂಡು ಈ ಥರ ಸಿಪ್ಪೆನ ಕ್ಲೀನಾಗಿ ತೊಗೊಳಕ್ಕೆ ಹೆಲ್ಪ್ ತೊಗೊಳ್ಳಿ. ನೀಟಾಗಿ ಫುಲ್ ಸಿಪ್ಪೆ ತೆಗೆದಾದ್ಮೇಲೆ ಈ ಥರ ಕಟ್ ಮಾಡಿಕೊಂಡು ಅದರೊಳಗಿರೋ ಬೀಜನ ತೊಗೋಬೇಕು. ಪ್ಲಸ್ ಅದರಲ್ಲಿ ಈ ಥರ ಹೇರಿಯಾಗಿ ಇರುತ್ತೆ, ಅದನ್ನು ಕೂಡ ನೀಟಾಗಿ ನೀವು ರಿಮೂವ್ ಮಾಡ್ಕೋಬೇಕು. ಇಲ್ಲಾಂದರೆ ತುರಿಯುವಾಗ ಅಥವಾ ಕೆಲವೊಂದು ಗುಂಬಳಕಾಯಿನಲ್ಲದು ನೋಡಿ ಈ ಥರ ಇದ್ದರೆ ಕಹಿ ಬರೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ತೊಗೊಂಬಿಡಿ. ಇದರಲ್ಲಿ ಒಂದು ತೆಗೆದಿರೋದು ತೋರಿಸಿದ್ದೀನಿ. ಆಮೇಲೆ ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಗುಂಬಳಕಾಯಿನ ಗ್ರೇಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ನಾನು ಇದರಲ್ಲಿ ಕಂಪ್ಲೀಟಾಗಿ ಪ್ರೋಸೆಸ್ ತೋರಿಸಿದ್ದೀನಿ. ಹುರಿಯೋದು ಇದನ್ನು ಟೈಮ್ ತೊಗೊಳುತ್ತೆ, ಸೊ ಸ್ವಲ್ಪ ಪೇಷಂಟ್ ಆಗಿರಿ. ಒಂದು ಏಲಕ್ಕಿ, 1 ಕಪ್ ಸಕ್ಕರೆ, ಆಮೇಲೆ ಒಂದು ಫುಲ್ ಕುಂಬಳಕಾಯಿ. ಏಲಕ್ಕಿನ ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. 1 ತೊಗೊಂಡಿದ್ದೀನಿ, ಸಾಕಾಗುತ್ತೆ ಪುಡಿ ಮಾಡಿರೋದ್ರಿಂದ. ನೀವು ಬೇಕಂದರೆ 2 ತೊಗೋಬೋದು. 2 ಚಮಚ ತುಪ್ಪ ತೊಗೊಂಡು ಇದನ್ನು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೇಯ್ನಾಗಿ ಈ ಸ್ವೀಟಲ್ಲಿ ಇರೋದೇ ಫ್ರೈ ಮಾಡ್ಕೊಳ್ಳೋದು. ಕೆಲವರು ಅನ್ಕೋಬೋದು ಏನಿದೆ ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಮಾಡಿದ್ರೆ ಹಲ್ವಾ ರೆಡಿ ಆಗುತ್ತೆ ಅಂತ. ಆದರೆ ನಿಮಗೆ ಬೇಕ್ರಿ ಸ್ಟೈಲಲ್ಲಾಗಿರೋ ಹಲ್ವಾ ಅಥವಾ ನೀವು ಫಂಕ್ಷನಲ್ ತಿನ್ನೋ ಹಲ್ವಾ ಬೇಕು ಅಂತಾದರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀಟಾಗಿ ನಾನು ಹೇಳಿರೋ ರೀತಿಯಲ್ಲಿ ಮಾಡಿದರೆ ನಿಮಗೆ ಆರಾಮ್ಸೆ ಬರುತ್ತೆ. ಈ ಥರ ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೋಬೋದು, ಆದರೆ ಲೋ ಫ್ಲೇಮಲ್ಲಿ ಇಡಿ. ಇನ್ನೊಂದು ಸೈಡಲ್ಲಿ ನಾನು ಸ್ವಲ್ಪ ತುಪ್ಪ ತೊಗೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಈ ಥರ ಹುರ್ಕೊಂಡಿದ್ದೀನಿ. ನೀವು ದ್ರಾಕ್ಷಿ, ಗೋಡಂಬಿ, ಆಮೇಲೆ ಬಾದಾಮನ್ನು ತೊಗೋಬೋದು. ಮೊದಲು ಗೋಡಂಬಿ ಮತ್ತು ಬಾದಾಮನ್ನ ಹುರ್ಕೊಳ್ಳಿ, ಆಮೇಲೆ ಕೊನೆಯಲ್ಲಿ ದ್ರಾಕ್ಷಿ ಹಾಕಿ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ. ಅದು ರೆಡಿಯಾಗಿದೆ. ಇಲ್ಲಿ ತಳ ಹಿಡಿದಿದ್ದಂಗೆ ನೋಡ್ಕೋಬೇಕು. ಮುಚ್ಚಿಬಿಟ್ಟು ಹಾಗೆ ಬೇರೆ ಕಡೆ ಹೋಗಿಬಿಡ್ಬೇಡಿ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ, ಜಾಸ್ತಿ ಹಾಕ್ಕೊಬಿಡಿ, ಒಂದು 1/4 ಟೇಬಲ್ ಸ್ಪೂನು. ಇಲ್ಲಿ ನೋಡಿ, ಇದು ಇವಾಗ ಬೇಯ್ತಾ ಬಂದಿದೆ. ಈ ಟೈಮಲ್ಲಿ ಬೆಂದಾದಮೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಏಲಕ್ಕಿ, ಆಮೇಲೆ 1 ಕಪ್ ಸಕ್ಕರೆ ಏನು ತೊಗೊಂಡಿದ್ದೀರ, ನೀವು ಇಲ್ಲಿ ಪೌಡರ್ಡ್ ಶುಗರ್ ಕೂಡ ತೊಗೋಬೋದು, ಫುಲ್ ಶುಗರ್ ಕೂಡ ತೊಗೋಬೋದು. ನಾವು ಜಾಸ್ತಿ ಹೊತ್ತು ಇದನ್ನು ಬೇಯಿಸೋದ್ರಿಂದ ಇದು ಕರಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇಲ್ಲಿ ನೋಡಿ, ಇವಾಗ ಹಾಕಿರೋ ತುಪ್ಪ, ಆಮೇಲೆ ನೆಕ್ಸ್ಟ್ ನಾವು ಬೇಯ್ತಾ ಬರುವಾಗ ಇನ್ನೊಂದು ಸಲ ತುಪ್ಪ ಹಾಕ್ತೀವಿ. ಅದು ಎಲ್ಲನೂ ರಿಟರ್ನ್ ಬಿಡ್ಕೋತಾ ಬರಬೇಕು. ಸ್ವೀಟಲ್ಲಿ ಮೇನ್ ಅಂದರೆ ಎಲ್ಲ ಹಾಕಿರೋ ತುಪ್ಪ ಮತ್ತೆ ಬಿಡ್ಕೋತಾ ಬರುತ್ತಲ್ವ, ಆವಾಗ ನಿಮ್ಮ ಸ್ವೀಟು ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಕೈ ಆಡಿಸ್ಕೋತಾನೇ ಇರಬೇಕು. ಆಮೇಲೆ ಅದು ಅಂಟಾಗಿ ಬರುತ್ತೆ. ಇವಾಗ ನೋಡಿದ್ರೆ ನಿಮಗೆ ನೋಡಿ ಹೇಗೆ ಬಿಡಿ ಬಿಡಿಯಾಗಿದೆ ಅಲ್ವಾ. ಸೊ ನೀವು ಇದನ್ನು ತಿರ್ಸ್ಕೊತಾ ಇರಬೇಕು. ಇವಾಗ ಮೀಡಿಯಮ್ ಫ್ಲೇಮು ಅಥವಾ ಹೈ ಫ್ಲೇಮ್, ನೀವು ತಿರ್ಸೋತಾ ಇದ್ದರೆ ಪದೇ ಪದೇ ಹೈ ಫ್ಲೇಮಲ್ಲಿ ಇಟ್ಟರು ಪರವಾಗಿಲ್ಲ, ಮೀಡಿಯಮಲ್ಲಿಟ್ಟರೆ ಒಳ್ಳೆಯದು. ಒಂದು 4ರಿಂದ 5 ನಿಮಿಷ ಮತ್ತೆ ನಾನು ಮುಚ್ಚಿಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಹೇಗೆ ತುಪ್ಪ ಕಾಣಿಸ್ತಿದೆಯಲ್ವಾ. ಇವಾಗ ಮತ್ತೆ ಚೆನ್ನಾಗಿ ತಿರ್ಸ್ಕೊತಾ ಇರಬೇಕು. ಆಗಲೇ ನಾನು ಹೇಳ್ದಂಗೆ ಇದು ತುಪ್ಪ ಯಾವಾಗ ಬಿಡುತ್ತೆ ಆವಾಗ ನಿಮ್ಮ ಸ್ವೀಟು ರೆಡಿಯಾಗಿದೆ ಅಂತ ಅರ್ಥ. ಬಟ್ ಇದು ವರ್ತ್ ಟ್ರೈಯಿಂಗ್. ನೀವು ಪ್ಲೀಸ್ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ ಹೇಗಾಗಿದೆ ಅಂತ. ಇದೇ ಥರ ನೀವು ಕಾಶಿ ಹಲ್ವಾ, ವೈಟ್ ಆ್ಯಶ್ ಕಾರ್ಡ್ ಅಂತೀವಲ್ಲ, ವೈಟ್ ಕುಂಬಳಕಾಯಿ, ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ಇದ್ರದ್ದು ಟೇಸ್ಟು ಬೇರೆಯೇ ಆಗಿರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಇವಾಗ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಮತ್ತೊಂದು ಸ್ಪೂನು ತುಪ್ಪನ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ಬಟ್ ನಿಮಗೆ ಟ್ರೆಡಿಷ್ನಲ್ಲಾಗಿ ತುಂಬ
ಫಂಕ್ಷನಲ್ಲಿ ಅಥವಾ ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂತ ಇದ್ದರೆ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ತುಪ್ಪ ಇಲ್ಲ ಅಂದವರು ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಇವಾಗ ಹುರ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ, ಬಾದಾಮನ್ನ ಹಾಕ್ಕೊಂಡು ಇವಾಗ ಇದು ಆಗಿದೆ. ಫೈನಲಾಗಿ ನಿಮಗೆ ಬೇಕಾಗಿರೋ ಥರ ಡೆಕೋರೇಟ್ ಮಾಡಿಕೊಂಡು ಎಂಜಾಯ್ ಮಾಡಿ. ನಾನು ಆಲ್ರೆಡಿ ತುಂಬ ಸಲ ಹೇಳ್ದಂಗೆ ಇದು ವರ್ತ್ ಟ್ರೈಯಿಂಗ್. ಪ್ಲೀಸ್ ಇದನ್ನು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.